ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ ದಂಗೆ ಏಳುವಂತೆ ಹೇಳಿಕೆಯನ್ನ ಖಂಡಿಸಿ ಮಂಗಳೂರಿನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಎಸ್ ಅಂಗಾರ, ತಕ್ಷಣವೇ ಸಿಎಂ ತಮ್ಮ ಹೇಳಿಕೆಯನ್ನ ಹಿಂಪಡೆಯಬೇಕು, ಜನತೆ ಮುಂದೆ ಬೇಷರತ್ತು ಕ್ಷಮೆ ಯಾಚನೆ ಮಾಡಬೇಕೆಂದು ಆಗ್ರಹಿಸಿದರು. ನಿಮಗೆ ಬಿಡಿ ಸ್ವಾಮಿ, ನಿಮ್ಗೆ ಏನೂ ಆಗಲ್ಲ. ಆದ್ರೆ ನೀವು ಏನಾಯ್ತು ಅಂತ ಇಡೀ ಆ ಮಾತನ್ನ ನೀವು ಹಿಂದಕ್ಕೆ ಪಡ್ಕೊಳ್ಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರೀತಿಯ ಮಾತನ್ನ ಯಾವುದೇ ಪರಿಸ್ಥಿತಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಅಶಾಂತಿಯನ್ನ ನಿರ್ಮಾಣ ಮಾಡಿಕೊಂಡು ಮತ್ತೆ ಕೂಡ ಆಡಳಿತದಲ್ಲಿ ಮುಂದುವರಿಬೇಕು ಅನ್ನತಕ್ಕಂಥ ಆಸೆ ಇದ್ರೆ ಅದು ನಿಮ್ಮ ಕನಸು ಅನ್ನತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕೊಂಡು, ವಿಶೇಷವಾಗಿ ಏನು ಈ ಮಾತನ್ನು ಹೇಳಿದರೆ ಅವ್ರು ತಕ್ಷಣ ಹಿಂದೆ ಪಡ್ಕೊಳ್ಬೇಕು. ಅಕಸ್ಮಾತ್ ಈಗಾಗಲೇ ನಮ್ಮ ಮಿತ್ರರ ಮಾತನ್ನು ಹೇಳಿದರು, ಸರ್ಕಾರ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಅಲ್ಲ, ಆದರೆ ಸರ್ಕಾರ ಮಾಡಲೇಬೇಕು ಅನ್ನತಕ್ಕಂಥ ಅನಿವಾರ್ಯ ಸಂದರ್ಭ. ಆ ರೀತಿಯ ಬೆಂಬಲ ಬಂದಾಗ ಇವತ್ತು ಬಿಜೆಪಿ ಕೂಡ ಸರ್ಕಾರವನ್ನ ಮಾಡಲಿಕ್ಕೆ. ಈ ವೇಳೆ ಶಾಸಕರಾದ ಡಾಕ್ಟರ್ ವೈ ಭಾರತ್ ಶೆಟ್ಟಿ, ಡಿ ವೇದವ್ಯಾಸ್ ಕಾಮತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.